ಸ್ವಲ್ಪ ಮೇಲೆ ಅದಕ್ಕೆ ಟೇಸ್ಟ್ ಒಂದು ಫ್ಲೇವರ್ ಒಳ್ಳೇದು ಬರ್ತದೆ ಅಂತೆ. ಸ್ವಲ್ಪ ಹಾಕಿದರೆ ಆಯಿತು, ಅಂದರೆ ಶುಗರ್ ಸಿಹಿ ಇರ್ತದಲ್ಲ. ರೆಡಿಯಾಗಿದೆ ಶೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬ್ರೇಕ್ನ ನಂತರ ಮತ್ತೊಮ್ಮೆ ನಡೆಲಾ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ನಮ್ಮ ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿದ್ದಾರೆ ನಡೆಲಾ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಎಸ್ ಮೇಡಮ್, ಈಗ ಸ್ವೀಟ್ ನಮಗೆ ಚಿಕ್ಕು ಶೀರಾ. ಓಕೆ, ಮೊದಲಿಗೆ 1 2 3 ಅಂತಲೇ ಹೇಳ್ತಾರೆ. 1 2 3 ಶೀರಾ ಅಂತ ಹೇಳ್ತಾರೆ. ಹೌದಾ? ಅಂದರೆ 1 ಕಪ್ಪು ರವೆ ಆದರೆ 2 ಕಪ್ಪು ಸಕ್ಕರೆ, 3 ಕಪ್ಪು ನೀರು. ಹಾಗೆ ಹೇಳ್ತಾರೆ. 1 2 3 ಶೀರಾ ನೀವೇ ಇಟ್ಟದ ಹೆಸರು? ನಾನು ನೋಡಿ ಇದು ಮಾಡಿದೆ. ಓಕೆ, ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಏನು ಕೊಡಲಿ? ಬಾಣಲೆ. ಎಸ್, ತುಪ್ಪ ಮತ್ತು ಎಣ್ಣೆ ಒಟ್ಟಿಗೆ ಮಿಕ್ಸಿಯಲ್ಲಿ ಹಾಕೊಳ್ಬೇಕಾ? ಮೊದಲಿಗೆ ತುಪ್ಪ ಹಾಕಿ ಸರ್. ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ ಕೇಸಿ ಶುದ್ಧ ಹಸುವಿನ ತುಪ್ಪ. ಎಷ್ಟು ಹಾಕೊಳ್ಬೇಕು? ಸ್ವಲ್ಪ ಹಾಕಿ, ಅದು ಇದು ಫ್ರೈ ತುಂಬ. ಮತ್ತೆ ಬೇಕಿದ್ರೆ ಸ್ವಲ್ಪ ಹಾಕುವ. ಸ್ವಲ್ಪ ಎಣ್ಣೆ ಹಾಕೊಳ್ಬೇಕಾ? ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ ನಡೆಲಾ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಸಾಕು. ಫಸ್ಟ್ ಗೋಡಂಬಿ ಹಾಕ್ತೇನೆ. ಓಕೆ, ಶೀರಾ ಅಂದಮೇಲೆ ಗೋಡಂಬಿ, ದ್ರಾಕ್ಷಿ ಎಲ್ಲ ದ್ರಾಕ್ಷಿ ಹಾಕ್ತಾ ಇದ್ದೇನೆ. ಎಸ್, ಅಂದರೆ ಒಂದು 2 ಲವಂಗ ಹಾಕ್ತಾ ಇದ್ದೇನೆ. ಓಕೆ, ಏಲಕ್ಕಿ ಹಾಕ್ಬೋದು. ನಾನು ಏಲಕ್ಕಿ ಪುಡಿ ತಂದಿದ್ದೀನಿ. ಹುಡಿ ಹಾಕ್ತೀನಿ, ಅದು ಇಲ್ಲದ್ರೆ ವೇಸ್ಟ್ ಆಗ್ತದೆ. ಈಗ ಅದು ಇದಾಗೋದಿಲ್ಲ, ಅದಕ್ಕೆ ಪುಡಿ ತಂದಿದ್ದೀನಿ. ಅದು ಒಳ್ಳೆ ಮಿಕ್ಸ್ ಆಗ್ತದೆ. ಈಗ ಒಂದು 3 ಗ್ಲಾಸ್ ಅಷ್ಟು ನೀರು ಇಡಬೇಕು. ಸೊ ಇದಕ್ಕೆ ಬೇರೆನೆ ಇಟ್ಕೊಳ್ಬೇಕಾ? ಓಕೆ, ರವೆ ಹಾಕಿದೆ ಈಗ. ಈ ನೀವು ಮೆಜರ್ಮೆಂಟ್ ಇದ್ರದ್ದು ಅಂತ ಹೇಳಿದ್ರಿ. ಹೌದೌದು. ಸೊ ನಾವು ಇದರಲ್ಲೇ ತಗೊಳ್ಳುವ. ಹಾಗಾದ್ರೆ 1 ಕಪ್ ರವೆ ಹಾಕಿದ್ದೀರಿ, ಸಿಮ್ಮಲ್ಲಿ ಇಟ್ಕೊಳ್ಬೇಕಾ? 1 ಕಪ್ ರವೆ, ಸ್ವಲ್ಪ 3 ಸಾಕಾ? ಹಾಕೊಳ್ಳಿ ಮೇಡಮ್. ಸಾಕಾ? ಅದಕ್ಕೆ ಮ್ಯಾಮ್ ಅದು ಸಕ್ಕರೆ ಹಾಕ್ಬೇಕು ಈಗ. ಸೊ ಇದಕ್ಕೆ ಹಾಕಬೇಕು, ಸಕ್ಕರೆ ಹಾಕೊಳ್ತೇವೆ ಸ್ವಲ್ಪ. ಸೊ 3 ಕಪ್ ನೀರಿಗೆ 1 ಕಪ್ ಸಕ್ಕರೆ. 2 ಕಪ್ ಆದರೆ ನಾನು ಫುಲ್ 2 ಕಪ್ ಹಾಕಲಿ. ಅದು ಸ್ವೀಟ್ ಜಾಸ್ತಿ, ಸ್ವಲ್ಪ ಹನಿ ಹಾಕ್ತೀನಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆ ಹಾಕಿದ್ದೇನೆ. ಫುಲ್ ಹಾಕಿ ಅದು ಇದು ಕುದೀತಾ ಉಂಟು. ಈಗ ಸ್ವಲ್ಪ ಅದಕ್ಕೆ ಉಪ್ಪು ಹಾಕಬೇಕಾ? ಅದಕ್ಕೆ ಹಾಕಿ ಸ್ವಲ್ಪ. ಸಾಕು? ಅಷ್ಟು ಬೇಡ, ಸ್ವಲ್ಪ ಇಷ್ಟು ಚಿಟಿಕೆ ಅಷ್ಟಾ? ಸ್ವಲ್ಪ ಅದು ಕುದಿ ಬಂದರೆ ಸಾಕು. ಸಿಮ್ಮಲ್ಲಿ ಇಟ್ಕೊಳ್ಬೇಕಾ? ಈಗ ಅದು ತುಪ್ಪ ಹಾಕಿದೆಲ್ಲ ತುಂಬ ಪರಿಮಳ ಘಮ ಬರ್ತಾ ಉಂಟು. ಅದು ರವೆ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಮತ್ತೆ ಈಗ ನೀರು ಹಾಕುವ. ಗ್ಯಾಸ್ ಆಫ್ ಮಾಡಬೇಕಾ? ನಾನು ಡೈರೆಕ್ಟ್ ಆಗಿ ಹಾಕಿ ಫುಲ್ ಹಾಕ್ಬಿಡಿ. ಸ್ವಲ್ಪನೇ ಹಾಕೊಳ್ಳ. ಅದನ್ನು ಬಿಸಿ ನೀರೇ ಹಾಕೊಳ್ಬೇಕು. ಹೌದು, ಬಿಸಿ ಮಾಡಿ. ಅದು ಗಂಟು ಕೂಡ ಬರಲ್ಲ. ಇಲ್ಲದ್ರೆ ರವೆಯಲ್ಲಿ ಫ್ರೈ, ಇದು ತುಪ್ಪದಲ್ಲಿ ಫ್ರೈ ಮಾಡುವಾಗ ಗಂಟು ಬರುವುದಿಲ್ಲ. ಚಂದ ಫ್ರೈ ಮಾಡಿ. ಅದಕ್ಕೆ ನೀವಂದ್ರೆ ಲವಂಗ ಕೂಡ ಹಾಕಿದ್ದೀರಲ್ಲ, ಸೊ ಅದು ಒಳ್ಳೆ ಇದು ಬರ್ತಾ ಉಂಟು ಘಮ. ಸ್ವಲ್ಪ ಚಿಕ್ಕ ಹಾಕ್ತೇನೆ, ಸ್ವಲ್ಪ ಹಾಕ್ತೇನೆ ಮತ್ತೆ. ಸೊ ಇದನ್ನ ಚಿಕನ್ ಗ್ರೈಂಡ್ ಮಾಡಲಿಲ್ಲ, ಡೈರೆಕ್ಟ್ ಆಗಿ ತಿನ್ಲಿಕ್ಕೆ ಸಿಗ್ತದೆ. ಇಲ್ಲಾಂದ್ರೆ ಗ್ರೈಂಡ್ ಮಾಡ್ತಾರೆ ಕೆಲವರು. ನಾನು ಗ್ರೈಂಡ್ ಮಾಡಲಿಲ್ಲ. ಡೈರೆಕ್ಟ್ ಆಗಿ ಅದನ್ನು ಹಾಕಬೇಕು, ಸ್ಲೈಸ್ ಮಾಡಿ. ಅದು ಪೈನಾಪಲ್ ಎಲ್ಲ ತಿನ್ನುವಾಗ ಸಿಗ್ತದಲ್ಲ, ಹಾಗೆ ಇದು ಸ್ವಲ್ಪ ಸಿಗ್ತದೆ ಹಾಗೆ. ಸೊ ಇದರಲ್ಲಿ ಕೂಡ ಸ್ವೀಟ್ನೆಸ್ ಇದರಲ್ಲಿ ಕೂಡ ಇದೆ, ಸ್ವಲ್ಪ ಸಕ್ಕರೆ. ನೆಕ್ಸ್ಟ್ ನೀವು ಹನಿ ಕೂಡ ಆ್ಯಡ್ ಮಾಡಿ. ಹನಿ ಲಾಸ್ಟ್. ಚಿಕ್ಕ ಹಾಕಿದ ಮೇಲೆ ಒಳ್ಳೆ ಅರೋಮ ಬರ್ತಾ ಉಂಟು. ಈ ಪೈನಾಪಲ್ ಶೀರಾ ಕೂಡ ಈ ರೀತಿ ಮಾಡ್ತಾರೆ. ಹೌದು, ಹಾಗೆ ಅದು ಬೇಯಿಸ್ತಾರೆ, ಸ್ವಲ್ಪ ಮೊದಲೇ ಹಾಕ್ತಾರೆ. ಅದನ್ನು ಸ್ವಲ್ಪ ಬೇಯಿಸ್ಬೇಕು.
ಇದು ಆಲ್ರೆಡಿ ಚಿಕ್ಕು ಸಾಫ್ಟ್ ಆಗೇ ಇರುತ್ತೆ. ಇರ್ತದೆ. ಅಲ್ಲ ಎಲ್ಲರೂ ಗ್ರೈಂಡ್ ಮಾಡಿ ಹಾಕೋದು ಜಾಸ್ತಿ. ನೀವಂದ್ರೆ ಸ್ವಲ್ಪ ಚೀವ್ ಮಾಡಲಿಕ್ಕೆ ಸಿಗ್ಬೇಕು ಅಂತ. ಓಕೆ. ಕಲರ್ ಆದ್ರೆ ನಿಮಗೆ ಆರೆಂಜ್ ಕಲರು, ಯೆಲ್ಲೋ ಕಲರ್ ಇಲ್ಲ, ಫುಡ್ ಕಲರ್ ಅರಿಶಿನ ಹಾಕಿದ್ರೆ ಒಳ್ಳೇದಲ್ಲ ಹೆಲ್ತಿಗೂ. ಸೊ ಬೇಕಿದ್ರೆ ನೀರಲ್ಲಿ ಕುದಿಯುವಾಗ ಅರಿಶಿನ ಸ್ವಲ್ಪ ಹಾಕಿದ್ರೆ ಒಳ್ಳೇದಾಗುತ್ತೆ. ಕಲರ್ ಹೌದು. ನಿಮಗೆ ಕಲರ್ಗಿಂತ ಸ್ವಲ್ಪ ರುಚಿ ಒಳ್ಳೆ ಬರಬೇಕು ಲಾಸ್ಟ್ ಆಗುವಾಗ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೇನೆ ಕಲ್ಲರಿಗೆ. ಸರಿ, ಸಾಕು ಮಾಡಿ. ಸಾಕಾ? ಸಾಕು. ಈಗ ಆಫ್ ಆದ ನಂತರ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿ. ಎಸ್. ಓಕೆ. ನಂತರ ಏಲಕ್ಕಿ ಪುಡಿ ಸ್ವಲ್ಪ ಹಾಕಬೇಕು. ಅದು ಗ್ಯಾಸ್ ಬಂದ್ ಮಾಡಿದ ನಂತರ ಹಾಕಬೇಕು. ನಂತರ ಹಾಕಬೇಕಾ? ಸ್ಮೆಲ್ ಒಳ್ಳೇದು ಬರ್ತದೆ. ಒಂದು ಬೌಲಿಗೆ ಹಾಕುವ. ಓಕೆ, ರೆಡಿ ಆಗಿದೆಯಾ? ಆಯಿತು. ಈಗ ಡೆಕೋರೇಷನ್ ಮಾಡಿ. ಓಕೆ, ಸರ್ವ್ ಮಾಡ್ಕೊಳ್ಳೋಣ. ಓಕೆ, ಎಸ್, ಸರ್ವ್ ಮಾಡ್ಕೊಳ್ಳಿ ಮೇಡಮ್. ಈಗ ಚುಕ್ಕು ಸ್ವಲ್ಪ ಮೇಲೆ ಹಾಕ್ತಾ ಇದ್ದೀನಿ. ಓಕೆ, ಗೊತ್ತಾಗಬೇಕು ಚುಕ್ಕದು ಅಂತ. ಪೈನಾಪಲ್ ಶೀರ ಅದು ನಮಗೆ ತಿನ್ನುವಾಗ ಕೂಡ ಒಳ್ಳೆ ಫ್ಲೇವರ್ ಬರ್ತದಲ್ಲ ಚಿಕ್ಕಿದು. ನಂತರ ಹನಿ ಜೇನುತುಪ್ಪ ಸ್ವಲ್ಪ ಮೇಲೆ, ಅದಕ್ಕೆ ಟೇಸ್ಟ್ ಒಂದು ಫ್ಲೇವರ್ ಒಳ್ಳೇದು ಬರ್ತದೆ ಅಂತೆ. ಸ್ವಲ್ಪ ಹಾಕಿದರೆ ಆಯಿತು, ಅಂದರೆ ಶುಗರ್ ಸಿಹಿ ಇರ್ತದಲ್ಲ. ರೆಡಿಯಾಗಿದೆ ಶೀರ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆ ಪ್ರೆಸೆಂಟೇಷನ್ ಒಳ್ಳೆ ಮಾಡಿ ಕೊಟ್ಟಿದ್ದೀರಿ. ಇನ್ನು ಟೇಸ್ಟ್ ಮತ್ತೆ ಮಾಡುವ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೀಕ್ಷಕರೇ, ಬಿಸಿ ಬಿಸಿಯಾಗಿ ರುಚಿ ರುಚಿಯಾದ ಚಿಕ್ಕು ಶೀರ ರೆಡಿ ಆಗಿದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಹಾಗಾದರೆ ನೋಡ್ಕೊಂಡು ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಚಿಕ್ಕು ಶೀರ ತಯಾರಿಸುವ ವಿಧಾನ: ಮೊದಲಿಗೆ 2 ರಿಂದ 3 ಚಮಚದಷ್ಟು ತುಪ್ಪಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಗೋಡಂಬಿ ದ್ರಾಕ್ಷಿಯನ್ನು ಹುರಿದು 1 ಕಪ್ ರವೆಯನ್ನು ಘಮ ಬರುವವರೆಗೂ ಹುರಿಯಿರಿ. ಇನ್ನೊಂದೆಡೆ 3 ಕಪ್ ನೀರಿಗೆ ಚಿಟಿಕೆ ಉಪ್ಪು ಹಾಕಿ ಬಿಸಿ ಮಾಡಿಕೊಳ್ಳಿ. ನಂತರ ಬಿಸಿ ನೀರನ್ನು ರವೆಗೆ ಹಾಕಿ 2 ಕಪ್ ಸಕ್ಕರೆ, ಅರಶಿನ ಪುಡಿ ಸೇರಿಸಿ ಬೇಯಿಸಿ. ಕೊನೆಯಲ್ಲಿ ಏಲಕ್ಕಿ ಪುಡಿ, ಚಿಕ್ಕು ಚೂರುಗಳನ್ನ ಸೇರಿಸಿ 1-2 ನಿಮಿಷ ಬೇಯಿಸಿ. ಈಗ ರುಚಿಕರವಾದ ಚಿಕ್ಕು ಶೀರ ಸವಿಯಲು ಬಲು ಚೆನ್ನ. ಓಕೆ ವೀಣಾ ಮ್ಯಾಡಮ್, ಸ್ಪೈಸಿಯಾಗಿ ನಮ್ಮದು ಆಲೂ ಮಂಚೂರಿ ಇದೆ ಮತ್ತು ಸ್ವೀಟಿಗೆ ಚಿಕ್ಕು ಶೀರ ಇದೆ. ಮೊದಲಿಗೆ ಸ್ಪೈಸಿಯಲ್ಲಿ ಸ್ಟಾರ್ಟ್ ಮಾಡಿ. ಓಕೆ ಓಕೆ, ನೀವು ಕೂಡ ಟ್ರೈ ಮಾಡಿ. ಟೇಸ್ಟ್ ಒಳ್ಳೆ ಬಂದಿದೆ. ಅದು ಎಲ್ಲ ಮಸಾಲೆ ಅಂದರೆ ಮಂಚೂರಿ, ನಮ್ಮದು ಗೋಬಿ ಸ್ವಲ್ಪ ಹಾಡಿರುತ್ತೆ, ಇದು ಸ್ವಲ್ಪ ಸಾಫ್ಟಾಗಿ ಒಳ್ಳೆ ಖಾರ ಎಲ್ಲ ಕರೆಕ್ಟ್ ಆಗಿದೆ. ಸ್ಪೈಸಿ ಕೂಡ ಇದು ನಮ್ಮದು ಅನ್ನದ ಜೊತೆ ಸೂಪರ್ ಆಗುತ್ತೆ. ಒಳ್ಳೆ ಕಾಂಬಿನೇಷನ್ ತಿನ್ನಲಿಕ್ಕೆ. ಹೀಗೆ ಕೂಡ ತಿನ್ಕೊಳ್ಬೋದು. ಈಗೆಂತೂ ಮಳೆ ಬರ್ತಾ ಉಂಟು, ಆ ಟೈಮಲ್ಲಿ ಸ್ಪೈಸಿಯಾಗಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಬಂದಿದೆ ಮ್ಯಾಮ್, ಇದು ಒಳ್ಳೆ ಫ್ಲೇವರ್. ಒಂದು ಸ್ವೀಟ್ ನೀವು ಕೂಡ ಟ್ರೈ ಮಾಡಿ. ಇದು ಚಿಕ್ಕು ಕೂಡ ಹಾಕಿದ್ದೀರಿ, ಹನಿ ಸ್ವಲ್ಪ ಹಾಕಿ, ಹನಿ ಉಂಟು, ಎಲ್ಲ ಸ್ವೀಟ್ ಸ್ವೀಟ್. ಹೇಗಾಗಿದೆ ಟೇಸ್ಟ್? ಒಳ್ಳೆದಾಗಿದೆ. ಸ್ವೀಟ್ ಒಂದು ಕಡಕ್ ಜಾಸ್ತಿ ಉಂಟಲ್ಲ, ಅಂದರೆ ಸರಿ ಅಷ್ಟು ಬೇಕು. ನಮಗೆ ಶೀರ ಅಂದರೆ ಸ್ವೀಟ್ ಅಲ್ಲ, ಸೂಪರ್ಬ್ ಆಗಿದೆ. ನೀವಂದರೆ ಸ್ವಲ್ಪ 2 ಕಪ್ ಶುಗರ್ ತಗೊಂಡಿದ್ದೀರಿ. ಅಷ್ಟು ಹಾಕ್ಲಿಲ್ಲ ನಾನು, ಸ್ವಲ್ಪ ಕಡಿಮೆ. ತುಂಬಾ ಸ್ವೀಟ್ ಆಗ್ತದೆ. ತುಂಬಾ ಸ್ವೀಟ್ ಬೇಕಿದ್ರೆ 2 ಕಪ್ ಮಾಡಲಿ, ಇಲ್ಲಾಂದ್ರೆ 1 ಕಪ್ 1 to 3 ಅಂತ ಹೇಳಿದ್ರಲ್ಲ, ಅದುವೇ ಮೆಜರ್ಮೆಂಟ್ ಇದರಲ್ಲಿ ಹೋದ್ರೆ ಆಯ್ತು. ಸೂಪರ್ಬ್ ಆಗಿದೆ ಮೇಡಮ್. ಅಂದರೆ ಶೀರ ಆ್ಯಕ್ಚುಲಿ ಮನೆಯಲ್ಲಿ ಎಲ್ಲರೂ ಮಾಡಲಿಕ್ಕೆ ಸ್ವಲ್ಪ ಇದು ಹೆದರ್ತಾರೆ, ಅಂದರೆ ಅದು ಕರೆಕ್ಟ್ ಬರಲ್ಲ ಕನ್ಸಿಸ್ಟೆನ್ಸಿ. ಕೆಲವು ದಪ್ಪ ಎಲ್ಲ ಕಡಿಮೆ ಆಗಿ ಅದೊಂಥರ ಸಜ್ಜಿಗೆ. ಇದು ತುಪ್ಪ ಆಗಿರ್ಬೋದು, ನೀವು ಹಾಕಿದ ಎಲ್ಲ ಇಂಗ್ರೀಡಿಯೆಂಟ್ಸ್ ಕರೆಕ್ಟ್ ಆಗಿದೆ, ಎಲ್ಲ ಮೆಜರ್ಮೆಂಟಲ್ಲಿ. ಫ್ಲೇವರ್ಸು ಹಾಗೆ ಒಳ್ಳೆ ಕೊಡ್ತಾ ಉಂಟು, ಒಳ್ಳೆದಾಗಿದೆ. ಕೆಲವರದು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ. ನನಗೆ ಇದು ಒಳ್ಳೆ ತಿನ್ಲಿಕ್ಕೆ ಸಿಗ್ತದಲ್ಲ ಫ್ಲೇವರ್. ಸೊ 2 ರೆಸಿಪೀಸ್ ಅಂತೂ ತುಂಬಾ ಚೆನ್ನಾಗಿತ್ತು.
ಇದು ಚಿಕ್ಕು ಶೀರಾ ತುಂಬ ಇಷ್ಟ ಆಯ್ತು, ಇದು ಕೂಡ ತುಂಬಾನೇ ಇಷ್ಟ ಆಯ್ತು. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಜೊತೆ ಇವತ್ತು? ತುಂಬ ಖುಷಿ ಆಯ್ತು ಮ್ಯಾಮ್. ಓಕೆ, ನೆಕ್ಸ್ಟ್ ಟೈಮ್ ಬರುವಾಗ ನಿಮ್ಮ ಮಗನನ್ನು ಕೂಡ ಕರ್ಕೊಂಡು ಬನ್ನಿ, ಅವರ ಹತ್ರ ಕೂಡ ಒಂದು ಒಳ್ಳೆ ರೆಸಿಪಿ ನಮಗೆ ಮಾಡಿಸಿ ಕೊಡಿ. ಓಕೆ, ನಿಮಗೆ ನಡೆಲಾ ಪ್ರೀಮಿಯಂ ಡಿಫೈನ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಈ ಕಿರುಕಾಣಿಕೆ. ಥ್ಯಾಂಕ್ ಯು. ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಈ ಕಾಣಿಕೆ. ಥ್ಯಾಂಕ್ ಯು. ನಾನಾ ಮಸಾಲ ಇವರ ಕಡೆಯಿಂದ ಈ ಕಾಣಿಕೆ. ಥ್ಯಾಂಕ್ ಯು. ಓಕೆ, ಇನ್ನಷ್ಟು ಒಳ್ಳೊಳ್ಳೆ ರೆಸಿಪೀಸ್ಗಳನ್ನು ಹೇಳ್ಕೊಡ್ತೀರಿ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್. ಇವತ್ತಿನ ಚಿಕ್ಕು ಶೀರ ಅಂತೂ ವಾರೆ ಬಾ ತುಂಬಾ ಚೆನ್ನಾಗಿತ್ತು. ವೀಕ್ಷಕರೇ, ಇವತ್ತಿನ 2 ರೆಸಿಪೀಸ್ ಅಂತೂ ತುಂಬಾ ಸಖತ್ತಾಗಿತ್ತು. ಸೊ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.